ಈ ಜಗತ್ತಿನಲ್ಲಿ ಅದೆಷ್ಟೋ ಸೋಜಿಗಗಳು ನಡೆಯುತ್ತವೆ. ಸೃಷ್ಟಿಯೇ ಒಂದು ಅದ್ಭುತ. ಈ ಜಗತ್ತಿನಲ್ಲಿ ನಾವು ಊಹಿಸಲಾಗದಂತಹ ಅನೇಕ ಸಂಗತಿಗಳು ನಡೀತಾನೆ ಇರುತ್ತದೆ. ದೇವರ ಸೃಷ್ಟಿ ಎನ್ನುವ ಈ ಸುಂದರ ಭೂಮಂಡಲವೇ ಒಂದು ಅದ್ಭುತ. ಇಲ್ಲಿ ಇಂತಹ ಪವಾಡದ ಕುರಿತು ಹೇಳ್ತೇವೆ, ಈ ಸ್ಟೋರಿ ನೋಡಿ. ಇದು ಮಾಜಿ ಎಂಎಲ್ಸಿ ಮಂಗಳೂರಿನ ಹಾಜಿ ಕೆಎಸ್ ಅಹಮದ್ ಮಸೂದ್ ಅವರ ಮನೆಯ ಅಕ್ವೇರಿಯಂ. ಇವರು ಕಳೆದ 2 ವರ್ಷಗಳ ಹಿಂದೆ ಮಂಗಳೂರು ನಗರದ ಮಳಿಗೆಯೊಂದರಿಂದ ಆಸ್ಕರ್ ಟೈಗರ್ ಫಿಶ್ ಒಂದನ್ನು ಖರೀದಿ ಮಾಡಿ ತನ್ನ ಮನೆಯ ಅಕ್ವೇರಿಯಂನಲ್ಲಿ ಸಾಕಿದ್ರು. ಹಾಜಿ ಮಸೂದ್ ಅವರು ನಿತ್ಯ ಮುಂಚಾನೆ ಮಸೀದಿಗೆ ತೆರಳುವ ಮುನ್ನ ಮತ್ತು ಮಸೀದಿಯಿಂದ ಬಂದ ಬಳಿಕ ಈ ಮೀನನ್ನ ನೋಡಿ ಸ್ವಲ್ಪ ಕಾಲ ಕಳೆಯುತ್ತಿದ್ರು. ಆದ್ರೆ ಕಳೆದ 2 ವರ್ಷಗಳಲ್ಲಿ ಇವರ ಗಮನಕ್ಕೆ ಬಾರದೆ ಅದ್ಭುತವೊಂದು ನಡೆದಿದೆ. ಹೌದು, ಇವರ ಮನೆಯ ಪ್ಲಂಬಿಂಗ್ ಕೆಲಸಕ್ಕೆ ಬಂದ ಮಂಗಳೂರಿನ ಫ್ರಾನ್ಸಿಸ್ ಎಂಬುವವರು ಇತ್ತೀಚೆಗೆ ಈ ಮೀನಿನ ದೇಹವನ್ನ ಅಚಾನಕ್ಕಾಗಿ ಸೂಕ್ಷ್ಮವಾಗಿ ನೋಡ್ತಿದ್ದಾಗ ಅದ್ಭುತವೊಂದು ಕಾಣಿಸಿದೆ. ಈ ಮೀನಿನ ದೇಹದಲ್ಲಿ ಅರೇಬಿಕ್ ಅಕ್ಷರಗಳು ಬರೆದಂತೆ ಕಾಣಿಸುತ್ತದೆ ಎಂದು ಮಸೂದ್ ರವರು ಕಾರು ಚಾಲಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಕಾಣದ ಈ ವಿಚಾರದ ಕುರಿತು ಮಸೂದ್ ಅವರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಮೊಹಲ್ಲಾದ ಜಾಮಿಯಾ ಜುಮಾ ಮಸೀದಿಯ ಮುಫ್ತಿ ಅಬ್ದುಲ್ ಸಾಹೇಬ್ ಮನ್ನಾನ್, ಜಾಮಿಯಾ ಮದ್ರಸದ ಪ್ರಾಧ್ಯಾಪಕರುಗಳಾದ ಮೌಲಾನಾ ಜಬೀರ್, ಮೌಲಾನಾ ಶಫೀವುಲ್ಲಾ, ಜಮಿಯಾ ಜುಮಾ ಮಸೀದಿ ಕಮಿಟಿಯ ಸದಸ್ಯರಾದ ಅಸ್ಫಾಕ್ ಅಹಮದ್ ರವರಿಗೆ ಮನವಿಯನ್ನ ಮಾಡಿದ್ರು. ಇದರ ಬಗ್ಗೆ ವಿಮರ್ಶೆಗಳನ್ನ ಮತ್ತು ಪರೀಕ್ಷಣೆ ನಡೆಸಿ ಮೀನಿನ ದೇಹದಲ್ಲಿ ಅರೇಬಿಕ್ ಅಕ್ಷರದಲ್ಲಿ ಅಲ್ಲಾಹು ಎಂದು ಇರುವುದನ್ನ ದೃಢಪಡಿಸಿದ್ದಾರೆ. ಒಟ್ಟಿನಲ್ಲಿ ದೇವರ ಸೃಷ್ಟಿಯ ಈ ಜಗತ್ತಿನಲ್ಲಿ ಅದೆಷ್ಟೋ ಪವಾಡಗಳು ನಡೆಯುತ್ತದೆ. ಮೀನಿನ ದೇಹದಲ್ಲಿ ಅರೇಬಿಕ್ ಅಕ್ಷರದಲ್ಲಿ ಅಲ್ಲಾಹು ಎಂದು ಇರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.